ಮುಂದೆ ನಮ್ಮ ಕಾರ್ಯಕ್ರಮದಲ್ಲಿ ಇಲಾಖಾ ಪರವಾಗಿ ಆಗಮಿಸಿರುವ ನಮ್ಮ ಈ ಭಾಗದ ಇಸಿಒ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಶ್ರೀಮತಿ ಅಮೃತಕಲಾ ಮೇಡಮ್ ಇವರಿಗಾಗಿ ಅವಕಾಶ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈಶಾ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಎಲ್ಲ ಸದಸ್ಯ ಬಂಧುಗಳೇ ಹಾಗೂ ನಿವೃತ್ತರಾಗಿರುವಂತಹ ತೆರೇಸಾ ಮೇಡಮ್ರವರೇ ಹಾಗೂ ಅವರ ಪತಿಯವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಿಸ್ತಾ, ವೇದಿಕೆ ಮುಂಭಾಗದಲ್ಲಿರುವಂತಹ ಈ ಊರಿನ ಸಜ್ಜನ ಬಂಧುಗಳು ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ತೆರೇಸಾ ಮೇಡಮ್ಗೆ 60 ವರ್ಷ ಆಯಿತು ಅಂತ ಕಾಣಿಸ್ತದೆ ನಿಮಗೆ ನೋಡುವಾಗ? ಇಲ್ಲ, ಕಾಣಿಸೋದೇ ಇಲ್ಲ. ಅವರು ಇನ್ನೂ ಒಂದು 10-20 ವರ್ಷ ಸರ್ವಿಸ್ ಮಾಡುವ ಎನರ್ಜಿಯಲ್ಲಿ ಇನ್ನೂ ಇದ್ದಾರೆ ಅವರು. ಅದು ಬಹುಶಃ ದೇವರು ಎಲ್ರಿಗೂ ಆ ಭಾಗ್ಯ ಸಿಕ್ಕೋದು ಇಲ್ಲ. ಎಲ್ರಿಗೂ 60 ವರ್ಷಕ್ಕಾಗುವಾಗ, ಅದು ಈಗಿನ ಕಾಲದ ನಾವು ಏನು ವಿಷಕಾರಿ ಆಹಾರವನ್ನು ತಿಂತಾ ಇದ್ದಾಗ ಆರೋಗ್ಯ ದೇವರು ಅಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದು ಅವರ ಒಳ್ಳೆಯ ಮನಸ್ಸು ಅದಕ್ಕೆ ಕಾರಣ ಅಂತ ಹೇಳಬೇಕಾಗತ್ತೆ. ನಮ್ಮ ಚಿಂತನೆಗಳು ಹೇಗಿರ್ತದೋ ನಮ್ಮ ಆರೋಗ್ಯವು ಹಾಗೇ ಇರ್ತದೆ ಅಂತ ಹೇಳ್ತಾರೆ. ಸಚ್ಚಿಂತನೆ ಮನಸ್ಸಿನಲ್ಲಿ ತುಂಬಿದ್ರೆ ಯಾವತ್ತೂ ದೇವರು ನಮಗೆ ಆರೋಗ್ಯವನ್ನ ಕೊಡ್ತಾನೆ ಅಂತ ಹೇಳೋದಕ್ಕೆ ತೆರೇಸಾ ಮೇಡಮ್ ಒಂದು ಉದಾಹರಣೆ. ಬಹುಶಃ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ನಮ್ಮ ಪ್ರಕೃತಿಯನ್ನ ನಾವು ನೋಡಿದಾಗ ಸೂರ್ಯ ಚಂದ್ರ ಹುಡ್ತಾರೆ, ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾರೆ, ಹೌದಲ್ವಾ? ಸೂರ್ಯ ಬೆಳಿಗ್ಗೆ ಹುಟ್ಟಿ ಸಾಯಂಕಾಲ ತನಕ ಏನದು ಸೈಕಲ್ ನಡೀತಾ ಇರ್ತದೋ ಯಾವುದೂ ಫಲಾಪೇಕ್ಷೆ ಇರೋದಿಲ್ಲ ಅದರಲ್ಲಿ. ನಾವು ಗಿಡಗಳನ್ನ ಎಷ್ಟು ಕಡ್ದು ತೊಂದರೆ ಮಾಡಿದ್ರು, ಮರಕ್ಕೆ ಕಲ್ಲು ಬಿಸಾಡಿದ್ರು, ಮಾವಿನ ಮರ ಅದರ ಟೈಮಿಗೆ ಆಗುವಾಗ ಹಣ್ಣು ಕೊಟ್ಟೇ ಕೊಡ್ತದೆ. ಎಲ್ಲ ಪ್ರಾಣಿಗಳು ಅಷ್ಟೇನೆ. ನಮ್ಮ ಮನೆಯಲ್ಲಿರೋ ಸಾಕು ಪ್ರಾಣಿಗಳಿಗೆ ನಾವು ಒಂದು ಪೆಟ್ಟು ಕೊಟ್ಟರು ಅದು ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಹಿಂದೆ ಬಾಲ ಅಲ್ಲಾಡಿಸ್ತಾ ಇರ್ತದೆ. ಅಂದ್ರೆ ಆ ಸೈಕಲ್ ಹಾಗೆ ಮಾಡಬೇಕಿದ್ರೆ ಯಾವುದೇ ಫಲಾಪೇಕ್ಷೆ ಇರಬಾರ್ದು ಅಂತ ಹೇಳ್ತಾರೆ. ಬಹುಶಃ ಇದಕ್ಕೆ ಅತ್ಯಂತ ಉತ್ತಮ ಉದಾಹರಣೆ ನಮ್ಮ ತೆರೇಸಾ ಮೇಡಮ್. ಬಹುಶಃ ಅನೇಕ ಏರಿಳಿತಗಳನ್ನು ಕಂಡಿದ್ದಾರೆ ಅವರು ವೃತ್ತಿ ಜೀವನದಲ್ಲಿ. ಅದು ಸುಲಭ ಅಲ್ಲ. ಇಷ್ಟು ಜನರ ಎದುರು ಒಂದು ನಿವೃತ್ತದ ಅಭಿನಂದನೆಗಳನ್ನು ಪಡ್ಕೊಳ್ಳುವಂಥದ್ದು ಅದು ಎಲ್ಲ ಶಿಕ್ಷಕರಿಗೆ ಸಿಕ್ಕೋದೂ ಇಲ್ಲ. ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಷ್ಟು ಕೆಲಸ, 34 ವರ್ಷ 2 ತಿಂಗಳು ಸರ್ಕಾರಿ ಸೇವೆಯಲ್ಲಿ ಅಂತ ಹೇಳಿದ್ರೆ ಅದು ಎಷ್ಟು ಸ್ಟ್ರಗಲಿಂಗ್ ಇದ್ದಿರಬಹುದು ಅಂತ ಆಲೋಚನೆ ಮಾಡಿ. ಅವ್ರು ಹೇಳಿದ್ರಾಗ, ನಾನು ಸಹ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದು 8 ವರ್ಷ, ಉಳಿದಿದ್ದು ಎಲ್ಲವೂ ಮುಖ್ಯ ಶಿಕ್ಷಕರ ಪ್ರಭಾರ ಆಗಿ ಮತ್ತೆ ಕಾಯಂ ಆಗಿ ಕೆಲಸವನ್ನ ಮಾಡಿದೆ. ಇನ್ನೊಂದು ಜನ್ಮ ಇರೋದಿದ್ರೆ ನನಗೆ ಸಹ ಶಿಕ್ಷಕಿಯಾಗಿ ಬೇಕು ಅಂತ ಅವರು ಹೇಳಿದ್ರಾಗ. ಅಂದ್ರೆ ಆ ಶಿಕ್ಷಕ ವೃತ್ತಿಯನ್ನ ಅದೆಷ್ಟು ಪ್ರೀತಿಸ್ತಾರೆ ಅವರು ಅಂತ. ಯಾವುದೇ ಕೆಲಸ ಅಷ್ಟೇ, ನಾವು ಪ್ರೀತಿಯಿಂದ ಮಾಡಿದ್ರೆ ಅದು ಎಷ್ಟೇ ಕಷ್ಟದ ಕೆಲಸನ ಅದು ಸುಲಭವಾಗಿ ಬಿಡ್ತದೆ. ಅದರಲ್ಲಿ ಮೇಲೆ ಕೆಳಗೆ ಇಲ್ಲ. ಒಬ್ಬ ಗುಡಿಸುವ ಕೆಲಸ, ಸ್ವೀಪರ್ ಕೆಲಸ ಆದ್ರೂ ಆ ಕೆಲಸದಲ್ಲಿ ನಿಯತ್ತಿದ್ರೆ ಎಲ್ಲಾ ತಾಕತ್ತು ತನ್ನಿಂತಾನಾಗೆ ಬಂದು ಬಿಡ್ತದೆ ಅಂತ ಹೇಳ್ತಾರೆ. ದುಡಿಯುವ ತಾಕತ್ತು ನಮಗೆ ತನ್ನಿಂತಾನಾಗೆ ಬಂದು ಬಿಡ್ತದೆ. ಮಾಡುವ ಕೆಲಸದಲ್ಲಿ ನಿಯತ್ತಿರಬೇಕು. ಅವರು ಹೋದಲ್ಲಿ ಎಲ್ಲನೂ ಅಷ್ಟೇನೆ. ಆ ಶಾಲೆ ಸಮೃದ್ಧಗೊಳ್ತಾ ಇತ್ತು. ಸಂಜಯನಗರ ಶಾಲೆಯೂ ಅಷ್ಟೇ, ಅವರು ಮಾಡಿದ ಕೆಲಸ ಟೈಮಲ್ಲಿ ಆ ಶಾಲೆ ಸಮೃದ್ಧಿಯಾಗಿತ್ತು. ಈ ಶಾಲೆಯನ್ನು ಸಮೃದ್ಧಗೊಳಿಸಿ ಈ ಊರವರಿಗೆ ಬಿಟ್ಟು ಕೊಟ್ಟು ಹೋಗ್ತಾ ಇದ್ದಾರೆ ತೆರೇಸಾ ಮೇಡಮ್. ವೃತ್ತಿಯಲ್ಲಿ ನಿವೃತ್ತರಾದ್ರೂ ಕೂಡ ಸಮಾಜಮುಖಿ ಕೆಲಸದಲ್ಲಿ ಅವರು ತೊಡಗಿಸಿಕೊಂಡೇ ಕೊಡ್ತಾರೆ. ವೃತ್ತಿ ಪ್ರವೃತ್ತಿ ಎರಡೂ ಒಟ್ಟಿಗೆ ಇರ್ತದೆ. ವೃತ್ತಿಯಲ್ಲಿ ನಿವೃತ್ತರಾದ್ರೂ ಪ್ರವೃತ್ತಿ ಅವ್ರದ್ದು ಇನ್ನು ಮುಂದೆ ಖಂಡಿತ ಇದ್ದೇ ಇರ್ತದೆ. ಯಾಕಂದ್ರೆ ಅವರ ಕೆಲಸಗಳನ್ನ ನೋಡುವಾಗ ನಮಗೆ ಅನ್ನಿಸ್ತದೆ ಅವರು ಇಲಾಖೆಯಿಂದ ದೂರ ಹೋಗೋದಿಲ್ಲ ಅಂತ ಅನ್ನುವಂಥದ್ದು. ನಿಮ್ಮ ಈ ಎಲ್ಲ ಕೆಲಸಕ್ಕೂ ಭಗವಂತನ ಆಶೀರ್ವಾದ ಖಂಡಿತ ಇದ್ದೇ ಇದೆ ಮೇಡಮ್. ಹೊಸ ವರ್ಷ ಇದು 2024 ಅಂತ ಹೇಳುವಂಥದ್ದು ಹೊಸ ವರ್ಷ. ಅವರಿಗೆ ಅದು ಹೊಸ್ತನ ತಂದು ಕೊಡ್ತಾ ಇದೆ.
ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೇಳುವಂಥದ್ದು ನಾವು, ಈ ಸರ್ಕಾರಿ ಕೆಲಸ ಸುಲಭದಲ್ಲಿ ಇಲ್ಲ ನಮಗೆ ಅಂತ. ಸರಿಯಾಗಿ 8-8:30 ಶಾಲೆಯಲ್ಲಿ ಇರಬೇಕು, ಮತ್ತೆ ವಾಪಸ್ಸು ಶಾಲೆ ಕೆಲಸ ಆದ್ಮೇಲೆ ಮನೆಗೂ ಹೋಗುನು ಅಷ್ಟೇ ಕೆಲಸ. ಬಹುಶಃ ಬೇರೆ ಯಾವುದೇ ಇಲಾಖೆಯಲ್ಲಿ ಈ ತರ ಇಲ್ಲ. ಬೇರೆ ಯಾವುದೇ ಇಲಾಖೆಯಲ್ಲಿ ರಾತ್ರಿ ಮನೆಗೆ ಹೋಗಿ ಕೆಲಸ ಮಾಡು ಅಂತ ಹೇಳುವಂಥದ್ದಿಲ್ಲ. ಬಟ್ ನಮ್ಮ ಈ ಶಿಕ್ಷಣ ಇಲಾಖೆ ಈಗೀಗ ಅಂತೂ ಕೊರೋನಾ ಬಂದ್ಮೇಲಂತೂ ರಾತ್ರಿ ಹೋಗಿನೂ ಆ ಸ್ಯಾಟ್ಸ್ ಮಾಡು, ಆನ್ಲೈನ್ ಮಾಡು, ಎಲ್ಲವೂ ಕೆಲಸಗಳು ರಾತ್ರಿಯಾಗಿ, ಯಾಕಂದ್ರೆ ನೆಟ್ ಸಿಕ್ಕುವಂಥದ್ದೇ ರಾತ್ರಿ. ಅಷ್ಟೆಲ್ಲ ಕೆಲಸಗಳನ್ನ ಸಂತೋಷದಲ್ಲಿ ಸದಾ ನಗುಮುಖ. ಆ ಮೇಡಮನ್ನ ನೀವು ನೋಡಿದ್ರೆ ಒಬ್ಸರ್ವ್ ಮಾಡಿದ್ದಿರ್ಬೋದು, ಅವ್ರ ಮುಖದಲ್ಲಿ ನಗು ಇಲ್ಲದೆ ಇದ್ದಿದ್ದೆಲ್ಲೇ ಇಲ್ಲ. ಬಹುಶಃ ಮನಸ್ಸಿನಲ್ಲಿ ಅದೆಷ್ಟೇ ನೋವುಗಳು ಇದ್ದಿರ್ಬೋದು, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಏರಿಳಿತಗಳು ಇದ್ದೇ ಇರ್ತದೆ. ಅದನ್ನು ಮುಖದಲ್ಲಿ ತೋರಿಸ್ಕೊಳ್ಳೋದಕ್ಕೆ ಮೇಡಮ್ ಎಲ್ಲೂ ಹೋಗ್ತಿರ್ಲಿಲ್ಲ. ಹಾಗೆಯೇ ಬಹುಶಃ ನಮ್ಮ ಈ ಗ್ರಾಮಕ್ಕೆ ಅವರಿಂದಾಗಿ ಒಂದು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದ್ದು ಹೌದು. ಅದು ನಮ್ಮ ಶಾಲೆಯ ಅಥವಾ ನಮ್ಮ ಗ್ರಾಮದ, ನಾನು ಈ ಗ್ರಾಮದವಳೇ ಆದದ್ರಿಂದ ನಮ್ಮ ಗ್ರಾಮದ ಒಂದು ಹೆಮ್ಮೆ ಅಂತಲೇ ಹೇಳ್ಕೊಳ್ಬಹುದು ನಾವು. ತೆರೇಸಾ ಮೇಡಮ್, ನಿಮ್ಮ ಕೆಲಸಗಳು ಹೀಗೆ ಇನ್ನೂ ಸಮಾಜಮುಖಿ ಕೆಲಸಗಳು ಮುಂದುವರಲಿ ಮೇಡಮ್. ಏನು ನೀವು ಈಗ ಇಲ್ಲಿ ಏನು ಊರಿನ ಅಷ್ಟು ಜನರಿಂದ ಏನು ಪಡ್ಕೊಂಡು ದಾನ ಪಡ್ಕೊಂಡು ಶಾಲೆಯನ್ನ ಉನ್ನತ ಮಟ್ಟಕ್ಕೆ ಕೊಂಡೋಗಿದ್ದೀರೋ ಅದನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು ಇಲ್ಲಿಯ ಶಿಕ್ಷಕ ವೃಂದದವರ ಕೈಯಲ್ಲಿದೆ. ಇನ್ನು ನಿಮಗೂ ಅತಿ ದೊಡ್ಡವಾದ ಭಾರದ ಹೆಗಲನ್ನ ಅವರು ಕೊಟ್ಟು ಹೋಗ್ತಾ ಇದ್ದಾರೆ. ಅದನ್ನ ಹಾಗೇನೆ ಮುಂದುವರಿಸಿಕೊಂಡು ಹೋಗ್ಬೇಕು. ಏನು 170ರಲ್ಲಿ ಶಾಲೆಯ ಸಂಖ್ಯೆ ಇದೆ, ಇನ್ನೂ ಅದು ಉನ್ನತ ಮಟ್ಟಕ್ಕೆ ಹೋಗ್ಲಿ, ಮಕ್ಕಳ ಸಂಖ್ಯೆ ಇನ್ನೂ ಹೆಚ್ಚಾಗ್ಲಿ, ಅದಕ್ಕೆ ಅವರ ಹಾರೈಕೆ ಯಾವತ್ತೂ ಇದ್ದೇ ಇರ್ತದೆ. ಅರ್ಜುನ ಶ್ರೀಕೃಷ್ಣನಲ್ಲಿ ಹೇಳ್ತಾನಂತೆ, ಎಲ್ಲ ಮಹಾಭಾರತ ಯುದ್ಧ ಎಲ್ಲ ಆದ್ಮೇಲೆ, ನನಗೆ ಈ ಗೋಡೆಯಲ್ಲಿ ಒಂದು ವಾಕ್ಯ ಬರಿ, ಆ ವಾಕ್ಯ ನೋಡುವಾಗ ನನಗೆ ಅತ್ಯಂತ ಶ್ರೇಷ್ಠವಾದ ವಾಕ್ಯ ಅಂತ ಅನ್ನಿಸ್ಬೇಕು, ಒಂದು ವಾಕ್ಯ ಬರಿ ಅಂತ ಹೇಳ್ತಾನೆ. ಆಗ ಶ್ರೀಕೃಷ್ಣ ಅಲ್ಲಿ ಒಂದು ವಾಕ್ಯ ಬರೀತಾನೆ, ಈ ಸಮಯ ಇಲ್ಲಿಗೆ ಕಳೆದು ಹೋಗುತ್ತದೆ ಅಂತ. ಈ ಸಮಯ ಇಲ್ಲಿಗೆ ಕಳೆದು ಹೋಗುತ್ತದೆ. ವಾಕ್ಯ ಸಿಂಪಲ್ ಅನ್ನಿಸ್ಬೋದು. ಈ ಸಮಯ ಇಲ್ಲಿ ಕಳೆದು ಹೋಗುತ್ತದೆ ಅಂತ ಹೇಳುವಂಥದ್ದು ಖುಷಿಯಲ್ಲಿದ್ದವರಿಗೆ ಅದು ಅತ್ಯಂತ ದುಃಖ ಕೊಡ್ತದೆ, ಹೌದಲ್ವಾ? ಖುಷಿಯ ವಿಚಾರ ಆದ್ರೆ ನಂಗೆ ಇನ್ನು ದುಃಖ ಬರ್ಬೋದು ಅಂತ. ದುಃಖದಲ್ಲಿದ್ದವರಿಗೆ ಅಪ್ಪ ದುಃಖದ ದಿನಗಳು ಕಳೆದು ಹೋದ್ವು, ಇನ್ನು ನನಗೆ ಖುಷಿ ಅಂತ. ಹಾಗೇನೆ ನಮಗೆ ಈ ಮೇಡಮ್ಗೆ ಈ ವಾಕ್ಯ ಸೂಟ್ ಅನ್ನಿಸ್ತದೆ. ಈ ಸಮಯ ಇಲ್ಲಿಗೆ ಕಳೆದು ಹೋಗುತ್ತದೆ. ತೆರೇಸಾ ಮೇಡಮ್ಗೆ ವರ್ಷ ಸ್ಟ್ರಗಲಿಂಗ್, ಅದ್ರ ಕೆಲಸ ಮಾಡಿದ್ದಾರೆ, ತುಂಬಾ ಕೆಲಸ ಮಾಡಿದ್ದಾರೆ. ಒಂದು ಹಂತಕ್ಕೆ ಈ ಶಾಲೆಯನ್ನ ತಂದು ನಿಲ್ಲಿಸಿದ್ದಾರೆ. ಅವರಿಗೆ ಅದು ಖುಷಿಯ ವಿಚಾರನೆ, ನಮಗೆ ದುಃಖದ ವಿಚಾರ. ಯಾಕೆ ನಮಗೆ ದುಃಖದ ವಿಚಾರ ಅಂತ ಹೇಳಿದ್ರೆ, ಇವರ ಸರ್ವಿಸ್ ಇಲ್ಲಿಗೆ ಮುಗ್ದು ಹೋಯ್ತಲ್ಲ ಅಂತ. ಇಲಾಖೆಯಲ್ಲಿ ಇಂಥವ್ರು ಕೆಲವರು ಸಿಕ್ಕುವಂತ, ನಮಗೆ ಬೆರಳೆಣಿಕೆಯಷ್ಟೇ ಶಿಕ್ಷಕರು ಪ್ರಾಮಾಣಿಕವಾಗಿ ದುಡಿತಾರೆ ಎಲ್ರು. ಆದ್ರೆ ತನ್ನ ಇಡೀ ಜೀವನವನ್ನ ಇಲಾಖೆಗಾಗಿ ಮುಡಿಪಾಗಿರಿಸುವಂತವ್ರು ಕೆಲವರು. ಅದು ನಮ್ಮ ಒಂದು ಅದೃಷ್ಟ ಅಂತ ಹೇಳ್ಬೇಕು, ಈ ಊರಿನ ಒಂದು ಅದೃಷ್ಟ. ನಿಮಗೆ ಇಲಾಖೆಯ ಪರವಾಗಿ ಅತಿ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಇನ್ನೂ ತುಂಬಾ ಜನ ಮಾತನಾಡಲಿಕ್ಕೆ ಇದ್ದಾರೆ ಮೇಡಮ್. ನಿಮ್ಮ ನಗು ಹೀಗೇ ಇರಲಿ, ಯಾವತ್ತೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ರಿಗೂ, ನಿಮ್ಮ ಕುಟುಂಬಕ್ಕೆ ಎಲ್ರಿಗೂ ನೀಡಿ ಹಾರೈಸ್ಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ತಮ್ಮ ಅಭಿಮಾನದ